ವಿಜೇಶ ಸತತ ದಾಳಿಗಳನ್ನು ಮುಂದುವರೆಸಿರುವಂತಹ ಅದೇ ರೀತಿಯಲ್ಲಿ ಇವತ್ತಿನ ಸೌಂಡ್ಸ್ ಅಂಡ್ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ದೀಪಾ ಸೌಂಡ್ಸ್ ಎಲ್ಲ ಸಿಬ್ಬಂದಿಗಳು ಕೂಡ ಅಭಿವಂದನೆ ಮೂಲಕ ಮತ್ತೆ ಅದ್ಭುತವಾದ ಅತಿಥಿ ಅಭಿಯಾನದ ಫೈನಲ್ ಕದನವು ಕೂಡ ಆರಂಭವಾಗ್ತಾ ಇದೆ. ರೂಪೇಶ್ ಹಾಗೂ ನಿಶ್ಚಿತ್ ಹೊಸ ಮಕ್ಕಳು ತೀರ್ಪುಗಾರರು, ನಮ್ಮೆಲ್ಲ ಅಸಿಸ್ಟೆಂಟ್ ಸ್ಕೋರರ್ಸ್ ಕೂಡ ಅತ್ಯಂತ ಹೃದಯ ಸ್ಪರ್ಶಿ ವಂದನೆಗಳು. ಜೊತೆಗೆ ಈ ಪಂದ್ಯಾವಳಿಯನ್ನು ನೇರ ಪ್ರಸಾರದಲ್ಲಿ ದೇಶ ವಿದೇಶಗಳಿಗೆ ಪಸರಿಸಿದ U+ನ ಎಲ್ಲ ಸಿಬ್ಬಂದಿಗಳಿಗೂ ಕೂಡ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಈ ಕ್ರೀಡಾಂಗಣವನ್ನ ಅತ್ಯಂತ ಅಚ್ಚುಕಟ್ಟಾಗಿ ಈ ಪಂದ್ಯಾವಳಿಗೆ ಒದಗಿಸಿಕೊಟ್ಟಂತ ಸೋಮನಾಥ ಬರ್ಮಾಲೆಯವರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿವಂದನೆಗಳನ್ನು ಸಲ್ಲಿಸಿಕೊಳ್ತಾ ಪಂದ್ಯಾಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಹಿರಿಯರಿಗೆ, ಕಿರಿಯರಿಗೆ, ಗಣ್ಯರಿಗೆ ಅತ್ಯಂತ ಪ್ರೀತಿಪೂರ್ವಕ ಅಭಿವಂದನೀಯ ವಂದನೆಗಳನ್ನು ಸಲ್ಲಿಸಿಕೊಳ್ಳುತ್ತಾ ಫೈನಲ್ ಕದನ ದೀಕ್ಷಿತ್ ಮೂಲಕ ದಾಳಿ ಆರಂಭದ ವೇಳೆಯಲ್ಲಿ ಇದು ಫೈನಲ್ 7 ನಿಮಿಷಗಳ ಅವಧಿಯ ಕದನದಲ್ಲಿ ನಾವಿದ್ದೇವೆ. ಗೆದ್ದವರಿಗೆ 10,000ಗಳ ನಗದು ಪುರಸ್ಕಾರದ ಜೊತೆಗೆ 6 ಅಡಿ ಎತ್ತರದ ಟ್ರೋಫಿ, ಆದರೆ ಸೋತವರಿಗೆ 7,000ದ ನಗದಿನ ಜೊತೆಗೆ ಟ್ರೋಫಿ, ಅದರ ಜೊತೆಗೆ ಸೆಮಿಫೈನಲ್ ನಲ್ಲಿ ಕಾದಾಡಿದ ತಂಡಗಳಿಗೆ ತಲಾ 3,000ಗಳ ಬಹುಮಾನ ಟ್ರೋಫಿಯನ್ನ, ಅದೇ ರೀತಿಯಲ್ಲಿ ನಗದು ಪುರಸ್ಕಾರವನ್ನು ನೀಡಿದಂತ ಎಲ್ಲ ಪ್ರಾಯೋಜಕ ಮಿತ್ರರಿಗೂ ಕೂಡ ಹೃದಯ ಸ್ಪರ್ಶಿ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿಯಲ್ಲಿ 10 ತಂಡಗಳ ಮಾಲಕರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿಕೊಳ್ತಾ ಪಂದ್ಯಾವಳಿ ಮುಂದುವರಿತಾ ಇದೆ. ವಿಜೇಶನ ಮೂಲಕ ದಾಳಿ ನಿಶ್ಚಿತವಾದ ಹೋರಾಟವನ್ನು ಕಾಣಬಹುದಾಗಿದೆ ಈ ಸಂದರ್ಭದಲ್ಲಿ. ಸ್ಪರ್ಧಾಕಣದಲ್ಲಿರುವ ಆಟಗಾರಗಳ ಮೂಲಕ ವಿಜೇಶ ಸತತ ದಾಳಿಗಳನ್ನು ಮುಂದುವರೆಸಿರುವಂತಹ ಆಟಗಾರ. ಅದೇ ರೀತಿಯಲ್ಲಿ ಇವತ್ತಿನ ಸೌಂಡ್ಸ್ ಅಂಡ್ ಲೈಟಿಂಗ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ದೀಪಾ ಸೌಂಡ್ಸ್ ಎಲ್ಲ ಸಿಬ್ಬಂದಿಗಳು ಕೂಡ ಅಭಿವಂದನೆ ಮೂಲಕ ಮತ್ತೆ ಅದ್ಭುತವಾದ ಪ್ರಯತ್ನ. ಅವಳಿ ಅಂಕಗಳನ್ನು ನೀಡಲಾಗಿದೆ. ಮೂರರ ಸಮಬಲದಲ್ಲಿ ಪಂದ್ಯ 3-8 ಫೈನಲ್ ಕದನ. 2 ಭಾಗದಲ್ಲಿ ವಿಕ್ಟರಿಯನ್ನು ಮಾಡಬಲ್ಲ ಆಟಗಾರ ವಿಘ್ನೇಶ್ ವಿಜೇಶ. ಜಿಗ್ನೇಶ್ ಪ್ರಯತ್ನಗಳ ಗರಿಷ್ಠ ಮಿತಿಯಲ್ಲಿ ಎದುರಾಳಿಯನ್ನು ಮನಿಸುವಂತ ಯೋಚನೆ ಮಾಡಿದ ಆಟಗಾರ. ಪರಿಣಾಮ 5-4-4ರ ಯೋಜನಾಬದ್ಧ ಆಟವನ್ನು ಮುಂದುವರಿದ್ದಾರೆ. ಮೊದಲ ಅವಧಿ
ನಿರೀಕ್ಷಿತವಾದ ಯಶಸ್ಸನ್ನು ದಾಖಲಿಸಿಕೊಳ್ಳುವ ಪ್ರಮೇಯಗಳನ್ನು ಮುಂದುವರಿಸಿರುವ ಸ್ಪರ್ಧಾಕಣದಲ್ಲಿ ವಿಘ್ನೇಶ 4ನೇ ಸಮಚಿತ್ರದಲ್ಲಿರುವಂತಹ ಪಂದ್ಯ ಸುಚೇತನನ್ನು ಬೇಟೆಯಾಡುವ ಮೂಲಕ 5ನೇ ಅಂಕದ ಜೋಡಣೆ 5-4 in favor of JK Sanke. ಜಗದೀಶ್ ಹೆಗಡೆಯವರ ಪ್ರಾಯೋಜಿತ ತಂಡ ಪ್ರಸ್ತುತ ಮುನ್ನಡೆಯಲ್ಲಿದೆ. ಫೈನಲ್ ಕದನದಲ್ಲಿ 17,000 ನಗದು ಪುರಸ್ಕಾರದ ಹೋರಾಟಗಳ ಮಧ್ಯೆ ಗೆಲುವಿನ ಲೆಕ್ಕಾಚಾರದ ಔಪಚಾರಿಕತೆಯ ಕ್ಷಣಗಳು ನಿರ್ದಿಷ್ಟತೆಯ ಹೋರಾಟವನ್ನು ಕಾಣಬೇಕಾದ ಅನಿವಾರ್ಯತೆಯ ಸಂದರ್ಭ. ಕರಾವಳಿ ಕಂಡ ಶ್ರೇಷ್ಠ ಸರ್ವಾಂಗೀಣ ಆಟಗಾರ ವಿಜೇಶ ರೈಟ್ ಕಾರ್ನರ್ ವಿಭಾಗದಲ್ಲಿ ದಾಳಿಯಲ್ಲಿರುವಂತೆ ಐದು 4ರಲ್ಲಿ ಪಂದ್ಯ ಮುಂದುವರಿದ ಅಂಕಣದಲ್ಲಿ ಪರಿಣಾಮ ಹೋರಾಟಗಳ ಶ್ರೇಷ್ಠತೆಯ ಮಟ್ಟವನ್ನು ಸರ್ವಶರೀರದ ಅದ್ಭುತವಾದ ಟೈ ಹೋಲ್ಡ್. ವಾಟ್ ಎ ಟ್ಯಾಕಲ್ ಸಚಿನ್. ನೆನಪಿಡಬೇಕಾದ ಹೆಸರು ಶಿವಶಕ್ತಿ ಕತ್ಲೂರಿನ ಸಚಿನ್ ಅದ್ಭುತ ಟ್ಯಾಕಲ್ ಮೂಲಕ 5-5 ಸಮಬಲದಲ್ಲಿ ಪಂದ್ಯ ಮುಂದುವರಿತಾ ಇದೆ. 5 के बराबर पर मैच भी क्या हो सकता है. विदेश करेंगे आक्रमण. टैकल कामयाब, बिल्कुल बढ़िया, तारीफ करनी होगी. ಪ್ರತಿಬಂಧದ ರೋಚಕತೆಗಳನ್ನ ಪ್ರತಿರೋಧವನ್ನ ಅದ್ಭುತವಾಗಿ ನಿಭಾಯಿಸಿಕೊಳ್ಳಬಲ್ಲ ಆಟ ಫೈನಲ್ ಕದನದಲ್ಲಿ ನಾವಿದ್ದೇವೆ. ವೇದ್ಯ ಅನುಭವದ ಜೊತೆಗೆ ಅದ್ಭುತವಾದ ಪಾದಚಲನೆಯಲ್ಲಿ ಗುರುತಿಸಿಕೊಳ್ಳಬಲ್ಲ ಆಟ. ನಿರೀಕ್ಷಿತವಾದ ಯಶಸ್ಸನ್ನು ಬಳಸಿಕೊಂಡಿರುವಂತಹ ಯೋಚನೆಗಳು ಅಶೂತ ಲಾಭವನ್ನು ಗಳಿಸಿಕೊಳ್ಳುವ ಪ್ರಯತ್ನ. ಸತತವಾಗಿ ಅಂಕಣದಲ್ಲಿ ನಿರೀಕ್ಷೆಗಳು ಅದ್ಭುತವಾಗಿ ಮುಂದುವರಿತಾ ಇದೆ. ಸೆಕೆಂಡ್ ಟೈಮ್ ಮತ್ತೆ ಕದನ ಮುಂದುವರಿದಾಗ ಸಂಕೇತ ದಾಳಿಯಲ್ಲಿರುವ ಆಟಗಾರ ಏಕಾಂಗಿ ಪ್ರಯತ್ನ ವಿಫಲತೆಯ ಘಟನೆಗಳ ಮೂಲಕ ಮಧ್ಯಂತರದ ಅವಧಿಯ ಆಟದ ವೇಳೆ ಅಂತ್ಯಗೊಳ್ತಾ ಇದೆ. ಇನ್ ಫೇವರ್ ಆಫ್ JK. ಐದರಲ್ಲಿ JKಯ ಮುನ್ನಡೆ ಮುಂದುವರಿತಾ ಇದೆ ಅಂಕಣದಲ್ಲಿ. ದೀಕ್ಷಿತ್ ರೋಲಿಂಗ್ ಎಸ್ಕೇಪಿನ ಮೂಲಕ 6ನೇ JK ಸಂಕೇತ ದಾಳಿಯಲ್ಲಿರುವ ಆಟಗಾರ ಅದ್ಧೂರಿಯ ಕ್ರೀಡಾಂಗಣದ ಅದ್ಭುತ ಆಯೋಜನೆಗಳ ಮೂಲಕ ಫೈನಲ್ ಕದನ ಮುಂದುವರಿಯುತ್ತಾ ಇದೆ. 30 ನಿಮಿಷಗಳಲ್ಲಿ ಕ್ರೀಡಾಕೂಟಕ್ಕೆ ಪೂರ್ಣ ವಿರಾಮ ಬೀಳಬಹುದು. ಆ ಮೂಲಕ ಪಂದ್ಯಾವಳಿಗೆ ಎಲ್ಲ ಚಿತ್ರಣ ಬದಲಾಗುತ್ತದೆ. ಪ್ರಥಮ ಅವಧಿಯ 7 ನಿಮಿಷಗಳ ಬಳಿಕ ದ್ವಿತೀಯ ಅವಧಿಯ 7 ನಿಮಿಷಗಳ ಆಟ ಆರಂಭಗೊಂಡ ಬಳಿಕ ಮುನ್ನಡೆ ಅಲ್ಪ ಅಂತರದಲ್ಲಿ JKಯ ಬರಬಾರದು. ಸೋಲು ಗೆಲುವುಗಳ ಲೆಕ್ಕಾಚಾರದಲ್ಲಿ ಚಾಂಪಿಯನ್ ಪಟ್ಟವಿದೆ. Official timeout.
ಶಿವಶಕ್ತಿ ಕುಟ್ನೂರು ಮುನ್ನಡೆಯಲ್ಲಿ 1 ಅಂಕದ ಮುನ್ನಡೆಯಲ್ಲಿದೆ ಕುಟ್ನೂರು. ವೆಥ್ಯನ ದಾಳಿ ಪ್ರಸ್ತುತ 6 ಡಿಫೆನ್ಸ್ ಒಳಾಂಗಣದಲ್ಲಿದೆ. ಪರಿಣಾಮಕಾರಿ ಆಟಗಳ ಮೂಲಕವಾಗಿ ಗುರುತಿಸಿಕೊಳ್ಳಬಲ್ಲಂತಹ ಜಾಣ್ಮೆ ಅಂಕಣದಲ್ಲಿದೆ. ಶ್ರೇಷ್ಠ ಲಯವನ್ನು ಮುಂದುವರಿಸಬೇಕಾಗಿರುವಂತಹ ಹೊಣೆಗಾರಿಕೆ. ಪಂದ್ಯವನ್ನು ಬಳಸಿಕೊಳ್ಳಬೇಕಾದರೆ ಅಂಕಗಳು ಬೇಕಾಗಿದೆ. ದ್ವಿತೀಯ ಬದಿಯ ಆಟದ ವೇಳೆಯಲ್ಲಿ ನಾವು 8-7 ಮುಂದುವರಿದ್ದಾರೆ. ದೀಕ್ಷಿತ ದಾವಣಿಯಲ್ಲಿರುವಂತಹ ಪ್ರಮುಖ ಕೊನೆಯ 5 ನಿಮಿಷಗಳಲ್ಲಿ 8-7 ಪಂದ್ಯ. ಥರ್ಡ್ ಟೀಮ್ ಆರ್ಡರ್ ಮಾಡು ಇಲ್ಲವೇ ಮಡಿ ತರಬೇಕಾಗಿದೆ ಅಂಕವನ್ನು. ಸುಧೀತನ ಹಸ್ತಗಳ ಸುಪಟಾಕಲ್ ಆಗಿದೆ. ವಿದೇಶ ದಾಳಿಯಲ್ಲಿ 9-7 ಸ್ಪರ್ಧೆ. 2 ಅಂಕಗಳ ಅಂತರದಲ್ಲಿ ಕುಟ್ನೂರು ಮುನ್ನಡೆಯನ್ನು ಬಳಸಿಕೊಳ್ತಾ ಇದ್ದಾರೆ. ಏಳರಲ್ಲಿ 3 ಅಂಕಗಳ ಅಂತರ. ಕೊನೆಯ 4 ನಿಮಿಷ 3 ಅಂಕಗಳ ಅಂತರ ಸ್ವರ್ಗಗೊಳಿಸಿಕೊಳ್ಳಬೇಕಾದ ರೋಚಕತೆಯ ಕಡೆಗೆ ಬರುತ್ತಾ ಇದೆ ಪಂದ್ಯ. ಪ್ರಯತ್ನ ಸರ್ವಾಂಗೀಣ ಆಟದ ಚೈನ್ ಟ್ಯಾಕಲ್. 8-13 ಸ್ಪರ್ಧೆ. 38 ಇನ್ ಫೇವರ್ ಆಫ್ ಕುಟ್ನೂರು. 13-8 5 ಅಂಕಗಳ ಅಂತರದಲ್ಲಿ ಕುಟ್ನೂರು ಮುನ್ನಡೆಯಲ್ಲಿ. ಪಂದ್ಯ ಬಳಸಿಕೊಳ್ಳಬೇಕಾದರೆ ಹೋರಾಡಲೇಬೇಕಾಗಿದೆ. ಪ್ರಥಮ ಅವಧಿಯ 4 ನಿಮಿಷಗಳಿಗೂ ಅಧಿಕ ಕಾಲ ವಿಘ್ನೇಶ ಹೊರಾಂಗಣದಲ್ಲಿದ್ದದ್ದು ಪಂದ್ಯಕ್ಕೆ ಒಂದಷ್ಟು ಬರುವಾದರೆ ದ್ವಿತೀಯ ಅವಧಿಯಲ್ಲೂ ಮತ್ತೆ ಅಂಕಣಕ್ಕೆ ಮರಳಿತರಕ್ಕಂಥ ವಿಘ್ನೇಶ ಹೋರಾಟವನ್ನು ಮುಂದುವರಿಸಬೇಕಿದೆ. ಆ ಮೂಲಕ 5 ಅಂಕಗಳ ಅಂತರವನ್ನು ಕುಂಠಿತಗೊಳಿಸಿಕೊಳ್ಳುವ ಜವಾಬ್ದಾರಿ ಇರುವ ಜೇಕೆಯ ಪ್ರಬುದ್ಧ ಆಟಗಾರ ವಿದೇಶ ಮರಳುವಂತಹ ವೇಳೆ ಪ್ರಬುದ್ಧ ಆಟ ನಿರೀಕ್ಷಿತೆಯ ಜವಾಬ್ದಾರಿ ಯೋಜನೆಗಳ ಮೂಲಕ ಅದ್ಭುತವಾದಂತಹ ಆಟವನ್ನು ಕಾಣಬಹುದಾಗಿದೆ. ಇದು 14-8 ಪಂದ್ಯ. 48 14-8 ಅಂತರ 6ಕ್ಕೇರಿದೆ. ಈ ಪಂದ್ಯಾವಳಿಯ ಪ್ರತಿಯೊಂದು ಅನಿರೀಕ್ಷಿತ ಆಘಾತಗಳನ್ನು ನೀಡಿದ್ದು ವಿಜೇಶನಾದರೆ ಎದುರಾಳಿಯನ್ನು ದಂಗುಪಡಿಸಿದ್ದು ಶಿವಶಕ್ತಿ ಕುಟ್ನೂರಿನ ಸುದ್ದಿ. ಪರಿಣಾಮ ಪಂದ್ಯದಲ್ಲಿ ಶಿವಶಕ್ತಿ ಕುಟ್ನೂರು ಮುನ್ನಡೆಯಲ್ಲಿದೆ. ಫೈನಲ್ ಕದನದಲ್ಲಿ ದಿನೇಶ್, ಬೋನಸ್ ಪಂದ್ಯಕ್ಕೆ ವಿಜೇಶ್ ಮರಳು ಭಾಗ ಅಂತಿಮ ಅವಧಿಯ ಕೆಲ ನಿಮಿಷಗಳ ಆಟ ಮಾತ್ರ. ದಿನೇಶ್ ಅಂತಿಮ 2 ನಿಮಿಷಗಳ ಅವಧಿ. ವೇಗದಲ್ಲಿ ಸೇರಿಕೊಂಡಾಗ 9ನೇ ಅಂಕದ ಜೋಡಣೆಯಾಗಿದೆ. ಬಹಳ ಅಂತರವನ್ನು ಬಳಸಿಕೊಂಡಿರುವಂತೆ ಪಡಕೊಂಡದ್ದನ್ನು ಬಿಟ್ಟುಕೊಟ್ಟ ದಿನೇಶ್. ಆ ಮೂಲಕ ಬತ್ತದಾಳಿ ವಿಘ್ನೇಶನಲ್ಲಿದೆ. ಒಂದು ಸೂಪರ್. ಈ ಬಾರಿ ಅದ್ಭುತ ಕಾಂಚನಕ ವಿಘ್ನೇಶನ ಮೂಲಕ 10ನೇ
ಅಂತಿಮ ಕ್ಷಣದಲ್ಲಿ ಡಿಫೆಂಡರ್ಗಳನ್ನು ವಂಚಿಸಿ ಪಟ್ಟಂತಾಟ ಮ್ಯಾಚ್ ಕೊನೆಯ ನಿಮಿಷ ವೆಂಕಟೇಶ್ವರ ದಾಳಿ ಹನ್ನೆರಡು ಅಧಿಕಾರದಲ್ಲಿ 4 ಅಂಕಗಳ ಅಂತರವನ್ನು ನಡೆಸಿಕೊಳ್ಳುತ್ತಾರೆ. ತಲಾ 3,000 ಬಹುಮಾನ ಮಾರಿಗುಡಿ ಪಲ್ಯ ಜಿಲ್ಲೆಯ 5 ತಂಡಗಳಿಗೆ ಎಲ್ಲ